ಕೇಳಿ ಸಹಿಸಲಿಕ್ಕಾಗಲಿಲ್ಲ ನನಗೆ. ಸೀತೆ ಅಂತಃಪುರ ಸೇರಿದ್ದೇನೆ, ನಿತ್ತಲ್ಲಿ ನಿಲ್ಲಿಕ್ಕಾಗುತ್ತಾ ಇಲ್ಲ ನನಗೆ. ಎಲ್ಲಿಯವರೆಗೆ ಅಂತ ಒಂದು ಸಲಿಗೆ ಕೊಟ್ರೆ ತಲೆ ಮೇಲೆ ಹತ್ತಿ ಕೂತ್ಕೊಳ್ಳುವುದಾ? ಒಮ್ಮೊಮ್ಮೆ ಹಾಗೆ ಅನಿಸ್ತದೆ ನನಗೆ. ಆದರೆ ಮತ್ತೆ ಯೋಚನೆ ಮಾಡುವಾಗ ಹನುಮಂತರಿಗೆ ಏನುಂಟು, ನಾವಿಟ್ರೆ ಅವನ ಮಾತೇನು ನನ್ನ ಮಾತೇನು, ಅವನ ಮಾತೇನು ನನ್ನ ಮಾತೇನು, ಹಾಗೆ ಎಣಿಸುವಾಗ ಹಾಗೆ ಕಾಣ್ತದೆ. ಒಮ್ಮೊಮ್ಮೆ ಕೋಪ ಬರ್ತದೆ ಅಂತ. ಅವನಿಗೆ ನಾನು ಏನು ಕೊಡಲಿಲ್ಲ ಬದುಕಿನಲ್ಲಿ, ಅವ ಹೀಗೆ ಮಾಡುವುದಾ? ನನ್ನ ಮರ್ಯಾದೆ ಅವನ ಮರ್ಯಾದೆ ಹೌದು ಅಂತಾದ್ರೆ ನಾನಲ್ವಾ ಮೊದಲು? ಅವನ್ ನನಗೆ ಕಲ್ಲು ಹೊಡೆಯಲಿಕ್ಕೆ ತಿರುಗಿ ನಿಲ್ತಾನೆ ಅಂತ ಆದ್ರೆ ನಾನು ಬಿಡಬಹುದೋ? ಮತ್ತೊಮ್ಮೆ ಅನಿಸ್ತದೆ, ಪಾಪ ಕಾಡಮಂಗ ನಾಡಮಾನವನಾದ ನಾನು ಅವನ ಹಾಗೆ ಅವನಿಗೆ ತಿರುಗಿ ಬೀಳುವುದಾ? ಎಂತದ್ದಿದ್ರು ನಮಗೆ ಬೇರೆ ದಾರಿ ತೋರಿಸುವುದಲ್ವಾ? ಕೆಲವು ಸಲ ಆಗ್ತದೆ, ಬಾ 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 ನಡಿ, ಬಾ ಮುಂದೆ ಬಾ ಮುಂದೆ ಬಾ, ನಡಿ ನಡಿ, ಅಪ್ಪಳಿಸಿ ಬಿಡಬೇಕು ಅಂತ ಕಾಣ್ತದೆ ಕೆಲವು ಸಲ. ಭಾರಿ ಸಿದ್ಧರಲ್ಲಿ ಉಂಟಲ್ಲ. ಹಲವ ಎಣುತ್ತಿರಲದು ಕಂಡು ಜಾನಕಿ ನುಡಿದಳು. ನೀನ್ ಮಲಗಲಿಲ್ವಾ? ಅಲ್ಲ, ನಾನು ಮಲಗಬೇಕಾದ್ರೆ ನೀವು ಮಲಗಬೇಕಲ್ಲ. ಓ, ಹಾಗುಂಟಲ್ಲ. ಹಾಗೆ ಇರುವುದು. ಹೇಗೆಲ್ಲ ಉಂಟದು ನೋಡಿ. ಗಂಡ ಮೊದಲು ಮಲಗಬೇಕು, ನಂತರ ಹೆಂಡತಿ ಆದವಳು ಮಲಗಬೇಕು. ಗಂಡ ಮುಂದೆ ನಿಲ್ಲಬೇಕು, ಗಂಡನಿಂದ 4 ಹೆಜ್ಜೆ ಹಿಂದೆ ಹೆಂಡತಿ ನಿಲ್ಲಬೇಕು. 4 ಹೆಜ್ಜೆ ಹಿಂದೆ ಸಾಕ? ಮಾತಾಡ್ಲಿಕ್ಕೆ ಆಗುದಿಲ್ಲ, ಮುಂದೆ ಬಾ. ಆಮೇಲೆ ಗಂಡ ಮೊದಲು ಮಲಗಬೇಕು, ನಂತರ ಹೆಂಡತಿ ಮಲಗಬೇಕಪ್ಪ. ಗಂಡ ಮೊದಲು ಊಟ ಮಾಡಬೇಕು, ಹೆಂಡತಿ ಮತ್ತೆ ಊಟ ಮಾಡಬೇಕು. ಗಂಡ ಮೊದಲು ಮಲಗಬೇಕು, ಹೆಂಡತಿ ಮತ್ತೆ ಮಲಗಬೇಕು. ಗಂಡ ಮೊದಲು ಹೇಳ್ಬೇಕು, ಹೆಂಡತಿ ಮತ್ತೆ ಹೇಳ್ಬೇಕು. ಎಂತದ ಇಲ್ಲ ಸ್ವಾಮಿ, ಹೆಂಡತಿ ಮೊದಲು ಹೇಳ್ಬೇಕು, ಆಮೇಲೆ ಗಂಡ ಹೇಳ್ಬೇಕು. ಏನೀಗ? ಏನ ನಾನು ಕೇಳ್ಬೇಕಾದಲ್ಲ, ನೀವು ಕೇಳ್ತಾ ಇದ್ದೀರಲ್ಲ. ಅಂದ್ರೆ ಏನು ಸ್ವಾಮಿ ಇದು? ಏನಿದೇನು ಸಿಟ್ಟು ಮಹಾರಾಜ, ಏನಿದೇನು ಕೊಟ್ಟು ಮಹಾರಾಜ, ಏನಿದೇನು ಸಿಟ್ಟು ಸಿಟ್ಟು ಏನಿದೇನಿದು ಗುಟ್ಟು, ಏನಿದೇನಿದು ಸಿಟ್ಟು, ಏನಿದೇನಿದು ಗುಟ್ಟು, ಏನಿದೇನಿದು ಸಿಟ್ಟು, ಏನಿದೇನೋ ಗುಟ್ಟು ಮಹಾರಾಜ, ಏನಿದೇನೋ ಸಿಟ್ಟು. ಏನಿದೇನಿದು ಗುಟ್ಟು, ಏನಿದೇನಿದು ಸಿಟ್ಟು, ಏನಿದೇನಿದು ಗುಟ್ಟು, ಏನಿದೇನಿದು ಸಿಟ್ಟು, ಏನಿದು ಏನೋ ಗುಟ್ಟು ಮಹಾರಾಜ, ಏನೋ ಸಿಟ್ಟು.
ಏನಿದೆನಿದು ಗುಟ್ಟು ಏನಿದೆನಿದು ಸಿಟ್ಟು ಏನಿದೆನೋ ಗುಟ್ಟು ಮಹಾರಾಜ ಏನಿದೆನೋ ಸಿಟ್ಟು ಏನಿದೆನೋ ಗುಟ್ಟು ಮಹಾರಾಜ ಏನಿದೆನೋ ಸಿಟ್ಟು ಏನಿದೆನೋ ಗುಟ್ಟು ಸ್ವಾಮಿ ಎರಡು ಶಬ್ದ ಸಿಕ್ಕಿದ್ರೆ ಸಾಕು, ಹ, ಎಷ್ಟು ದೀರ್ಘ ಬೇಕಾದ್ರೂ ಮಾಡ್ತೀನಿ. ಹಾಗೆ ಕಾಡ್ತಾ ಇದ್ದೀರಿ ನೀವು. ಇದೇನು ಸ್ವಾಮಿ, ನೀವು ಮಲಗದೆ ನಾನು ಯಾವತ್ತಾದ್ರೂ ಮಲಗಿದ್ದುಂಟ? ಆಹಾ, ಈಗ ಗಂಡ ತಡ ಮಾಡಿ ಬರ್ತಾನಪ್ಪ, ಬಂದ್ರೆ ಆಗ ಹೆಂಡತಿ ಮಲಗಲಿಕ್ಕೆ ಇಲ್ವಾ? ಮಲಗಲಿಕ್ಕಿಲ್ಲ, ಮತ್ತೆ ಸ್ವಲ್ಪ ಹೊತ್ತು ಕುಳಿತು ನಿದ್ದೆ ಮಾಡಬಹುದು. ಅದು ಮಲಗುದಲ್ಲ, ಅಲ್ಲ ಅಲ್ಲಿ ಕುಳಿತಲ್ಲೇ ಸ್ವಲ್ಪ ಹೊರಗು, ಕೂತು ತೂಕಡಿದು ಮಲಗಿ ನಿದ್ದೆ ಮಾಡುವುದಲ್ಲ, ಕೂತಲ್ಲೇ ಸ್ವಲ್ಪ ಹೊರಗುವುದು, ಹಾಗೆ ಮಾಡಬಹುದು. ಗಂಡ ಊಟವೇ ಮಾಡ್ಲಿಲ್ಲ ಅಥವಾ ಊಟ ಮಾಡುವ ಹೊತ್ತಿಗೆ ಬರಲೇ ಇಲ್ಲ, ಅವ ಎಲ್ಲಿಯಾದ್ರೂ ಹೊರಗೆ ಊಟ ಮಾಡಿ ಬಂದ, ಹೆಂಡತಿ ಉಪವಾಸವೇ? ಲಘು ಫಲಾರ ಮಾಡಬಹುದು ಸ್ವಾಮಿ. ಅದೆಂತದ್ದು ಹೀಗೆ ತೋರಿಸುದು ಲಘು ಫಲಾರ ಅಂತ? ಹಾಗಲ್ಲ, ಮಾಡಬಹುದು ಅಂತ. ಯಾಕೆ ಮಾಡ್ಬೇಕಾಗ್ತದೆ? ಗಂಡನಾದವ ಬಳಿಯಲ್ಲೇ ಇರುವಾಗ ಹೆಂಡತಿ ಆದವಳು ಮೊದಲು ಊಟ ಮಾಡಬಾರ್ದು, ಹೆಂಡತಿ ಆದವಳು ಮಲಗಬಾರ್ದು. ಗಂಡ ಎಲ್ಲೆಲ್ಲಿಯೋ ಹೋಗಿ ಎಷ್ಟೆಷ್ಟೊತ್ತಿಗೆ ಬಂದ್ರೆ ಕಾಯ್ಲಿಕ್ಕೆ ಆಗ್ತದೆ ಹೇಳಿ? ಈಗ ಬರ್ತೇನಂತ ಹೊರಟು ಹೋದವರು ಕೆಲವೊಮ್ಮೆ ಬರುವಾಗ ಬೆಳಗಿನ ಜಾವ ಆಗುವುದು. ಹೌದೌದು, ಏನು ಮಾಡುವ ಹೇಳು, ಕೆಲವು ಸಲ ಹಾಗಿರ್ತದೆ ಪರಿಸ್ಥಿತಿ, ಮನೆಯೊಳಗಿದ್ದವರಿಗೆ ಗೊತ್ತಾಗ್ತದ ಅದು. ಹಾಗಾಗಿ ನಿಮ್ಮಲ್ಲಿ ಕೇಳುವುದು ಸ್ವಾಮಿ, ನಾವು ಪ್ರಾರಂಭ ಮಾಡುವಾಗ ಹೊತ್ತಿಗೆ ಸರಿ ಪ್ರಾರಂಭ ಮಾಡ್ತೇವೆ, ಮುಗಿಸುವಾಗ ಯಾವತ್ತೂ ನಾವು ಹೇಳಿದ್ದಿಲ್ಲ ಇಷ್ಟೇ ಹೊತ್ತಿಗೆ ಮುಗಿಸ್ತೇವೆ ಅಂತ. ಇದೇನು ಸ್ವಾಮಿ, ಯಾವುದು? ಈಚೆಯಿಂದ ಆಚೆ, ಆಚೆಯಿಂದ ಈಚೆ ತಿರುಗಾಡ್ತಾ ಇರುವುದು ನೀವು? ಅದು ಇತ್ತೀಚೆಗೆ ಕೈಕಾಲು ಎಳಿಲಿಕ್ಕೆ ಆರಂಭ ಆಗಿದೆ, ಅದಕ್ಕೆ ಆಚೆ ಈಚೆ ಈಚೆ ಆಚೆ ಹೋಗುದು. ಓಹೋ, ನೋವುಂಟಾ? ಹೌದೌದು, ನೋವುಂಟು. ಕಾಲು ನೋವುಂಟಾ? ಹೌದೌದು, ಕಾಲು ಅಂತಲ್ಲ, ಸ್ವಲ್ಪ ಗಂಟು ನೋವು ಅಷ್ಟೇ. ನನಗೆ ನೋಡುವಾಗ ನಿಮಗೆ ಕಾಲು ಗಂಟು ನೋವಲ್ಲ, ಮತ್ತೆ ಸ್ವಲ್ಪ ತಲೆನೋವು ಉಂಟು ಅಂತ ಕಾಣ್ತದಲ್ವಾ? ತಲೆನೋವು ಉಂಟು ಸ್ವಾಮಿ. ಏನದು ಗುಟ್ಟು? ಯಾವುದು ಗುಟ್ಟು? ಏನು ಇದೆ ಅಂತ ಆಯ್ತು ನಿಮ್ಮಲ್ಲಿ? ಏನಿಲ್ಲ ಏನಿಲ್ಲ, ಹೆಂಡತಿಯಲ್ಲೆಲ್ಲ ಗುಟ್ಟು ಗುಟ್ಟು ಮಾಡ್ಲಿಕ್ಕೆ ಉಂಟಾ? ಗಂಡ ಹೆಂಡತಿ ಅಂತ ಹೇಳಿದ್ರೆ ಅದು ತೆರೆದಿಟ್ಟ ಹೃದಯ, ತೆರೆದಿಟ್ಟಂತಹ ಒಂದು ಗ್ರಂಥ ಅಂತ ಅರ್ಥ. ಅದರಲ್ಲಿ ಗುಟ್ಟೇನು ಇಲ್ಲ. ಗುಟ್ಟಿಲ್ಲ, ಏನು ಇಲ್ಲ, ಏನೂ ಇಲ್ಲ. ನನಗೊತ್ತುಂಟು ಸ್ವಾಮಿ. ಎಂತದ್ದು? ನೀವು ಇವತ್ತಿನ ಬಗ್ಗೆ ಆಲೋಚನೆ ಮಾಡುವುದಲ್ಲ, ಮತ್ತೆ ಇವತ್ತಿನಾದ್ರೂ ಹೇಗಾದ್ರೂ ಆಯ್ತಲ್ಲ, ನಾಳೆ ಏನು ಮಾಡುವುದು ಅಂತ. ಹೌದಪ್ಪ ಸ್ವಾಮಿ. ಬಲ್ಲೆ ನಾನಾ
ನಮ್ಮ ದೂತನು ನಮ್ಮ ದೂತನು ಗಾಢ ಶೌರ್ಯದಿ ನಿಂತು ಮಾಡುವೆ ದೂರವೆಂದು ಗಾಢ ಶೌರ್ಯದಿ ನಿಂತು ಮಾಡುವೆ ದೂರವೆಂದು ಏನಿದೇನು ಸಿಟ್ಟು ಮಗರಾಜ ಏನಿದೇನು ಗುಟ್ಟು ಮಗರಾಜ ಏನಿದೇನು ಸಿಟ್ಟು ಗುಟ್ಟು ಸಿಟ್ಟು ಗುಟ್ಟು ಆಯ್ ಆಯ್ ನೋಡಲ ವಾಯುಜಾತನು ನೋಡಲ ವಾಯುಜಾತನು ನಮ್ಮ ದೂತನು ನಮ್ಮ ದೂತನು ಗಾಢ ಶೌರ್ಯದಿ ನಿಂತು ಮಾಡುವೆ ದೂರವೆಂದು ಗಾಢ ಶೌರ್ಯದಿ ನಿಂತು ಮಾಡುವೆ ದೂರವೆಂದು ಏನು ಸಿಟ್ಟು ಮಗರಾಜ ಮಗರಾಜ ಏನಿದೇನು ಸಿಟ್ಟು ಗುಟ್ಟು ಸಿಟ್ಟು ಗುಟ್ಟು ಸಿಟ್ಟು ಗುಟ್ಟು ಸ್ವಾಮಿ, ಇವತ್ತಿನ ಬಗ್ಗೆ ನೀವು ಯೋಚನೆ ಮಾಡುವುದಲ್ಲ, ಮತ್ತೆ ನಾಳಿನ ಬಗ್ಗೆ ಯೋಚನೆ ಮಾಡುವುದು. ಹೌದಪ್ಪ, ಇವತ್ತು ಹೇಗೂ ಆಯ್ತಲ್ಲ. ನಾವು ಭಾರಿ ಸಮಸ್ಯೆಯಲ್ಲಿದ್ದೇವೆ. ಇವತ್ತು ಕಳೆದಿದ್ದೆ, ನಾಳೆ ಏನು ಮಾಡುವುದು, ಯಾರ ಮನೆಗೆ ಹೋಗುವುದು, ಯಾರ ಮುಖ ಒಳ್ಳೆದು, ಯಾರ ಕಣ್ಣು ಒಳ್ಳೆದು ಅಂತ ನೋಡುವ ದಾರಿದ್ರ್ಯ ನಮಗೆ. ಆ ಅರ್ಥದಲ್ಲಿ ನಾನು ಆಡಿದ್ದಲ್ಲ. ಮತ್ತೆ ಏನೋ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಏನ್ ಸ್ವಾಮಿ ಅದು? ಏನದು? ಅದೇನಿಲ್ಲ. ಏನೋ ಇಲ್ಲ ಅಂತ ಹೇಳಿದ್ರೆ ಇದೆ ಅಂತ ಅರ್ಥ. ಅದೆಲ್ಲ ನಿನ್ನಲ್ಲಿ ಹೇಳುವ ವಿಷಯವೇ ಅಲ್ಲ. ನನ್ನಲ್ಲಿ ಹೇಳುವ ವಿಷಯ ಅಲ್ಲ ಅಂತ ಆದ್ಮೇಲೆ ನಿಮ್ಮಲ್ಲಿ ಏನೋ ಇದೆ ಅಂತ ಆಯ್ತಲ್ಲ. ಏನು ಇಲ್ಲ ಅಂತ ಹೇಳಿದಿರಲ್ಲ. ಏನಂತ ಹೇಳಿ ನೋಡು, ಸಪ್ತವ್ಯಸನಗಳಲ್ಲಿ ಒಂದು ವಿಷಯ ಶಕ್ತತೆ ಎನ್ನುವುದು ಈ ಕೇಳದೇ ಇರುವುದು, ಹೇಳದೇ ಇರುವುದು,
ಅದೊಂದು ಅದಕ್ಕೊಂದು ಪರಿಧಿ ಅಂತ ಉಂಟು. ಬೇಡ, ಬೇಡ. ಮತ್ತು ಕೇಳಲಿಕ್ಕಿಲ್ಲ. ನೀವು ಹೇಳುವುದು ಬೇಡ, ನಾನು ಕೇಳುವುದಿಲ್ಲ. ಹಾ. ಏನು ಇಲ್ವಲ್ಲ? ಏನೂ ಇಲ್ಲ. ಏನು ಇಲ್ವಾ? ಏನೂ ಇಲ್ಲ. ಏನು ಇಲ್ವಾ? ಏನೂ ಇಲ್ಲ. ಆಗ ಹನುಮಂತ ಏನಾಗಿದೆ ನಿಮಗೆ? ಹನುಮಂತ ಬಂದಾಗ ನಾಲ್ಕಡಿ ಮುಂದಿಟ್ಟು ಅವನನ್ನು ಬಾಚಿ ತಪ್ಪಿಕೊಳ್ಳುವವರು ನೀವು. ಇವತ್ತೇನು ಹಿಂದೆ ಹೋಗುವುದು? ಹಿಂದೆ ಹೋಗುದಲ್ಲ, ಹೆದರಿದ್ದಲ್ಲ ಅದು. ಮತ್ತೆ? ನಾನು ಅವನಿಗೆ ಹೇಸ್ತೇನೆ. ಹೇಸಿದ್ದ? ಹೌದು. ಈಗ ಹೆದರುವುದು ಬೇರೆ, ಹೇಸುವುದು ಬೇರೆ ಅಂತ ಆಯ್ತು. ಹೌದು. ಈಗ ಹೇಸಿಗೆ ಪಡುವಂತ ಕಾರ್ಯ ಹನುಮಂತ ಏನು ಮಾಡಿದ್ದಾನೆ? ಇನ್ನೇನು ಮಾಡ್ಲಿಕ್ಕೆ ಉಂಟವ? ಏನು ಮಾಡಿದ್ದಾನೆ ಅಂತ ಬೇಕಲ್ಲ. ಸರಸಿಜಾಂಬಕಿ ಮಾತನಾಡಿತು ಮರುತ ಜಾತನ ಘನಪಗಾಯದ ಕುರಿತು ಮುಂದಿನ ಬ್ರಹ್ಮಬಂಧವ ಕರುಣಿಸಿರುವೆನು ಶೇಷವಿಲ್ಲವು. ಸರಸಿಜಾಂಬಕಿ ಓ, ಹನುಮಂತ ಇದ್ದಾನಲ್ಲ, ಹನುಮಂತ ಬಹಳ ಮೋಸಗಾರ ಅಂತ. ಯಾರು? ನಮ್ಮ ಹನುಮಂತ. ಎಂತದ್ದು ನಮ್ಮ ಹನುಮಂತ? ನಮ್ಮ ಹನುಮಂತ, ನಮ್ಮ ದೂತ. ಏನ್ ನಿನ್ನ ಕುಟುಂಬದವನವ? ನನಗಲ್ಲದಿದ್ರು ನಿಮಗೌದಲ್ಲ. ಎಂತದ್ದು? ಆಯ್ತಲ್ಲ ಈಗ ಮಂಗಳಾರತಿ ಅಲ್ಲ ಸ್ವಾಮಿ, ಎಲ್ಲ ಒಳ್ಳೇದು ಅಂತ ಎಣಿಸುವುದು. ಮಂಗಳಾರತಿ ಮಾಡಿದ್ದನ್ನು ಸ್ವೀಕರಿಸಬೇಕು ನಾವು. ಅದನ್ನು ಬಿಟ್ಟು ಯಾಕೆ ಸಿಟ್ಟು ಮಾಡುವುದು? ಮತ್ತೆ ನಿಮಗೆ ಹೆಂಗಸರಿಗೆ ಉಂಟಲ್ಲ, ಒಮ್ಮೆ ಅವರ ಮುಖ ಪರಿಚಯ ಆಗುವಾಗ ಅವ ಹೇಗಿರ್ತಾನೆ ಅದು ಮತ್ತೆ ಸಾಯುವಲ್ಲಿವರೆಗೆ ಅಷ್ಟೇ. ಅವರು ಒಳ್ಳೆಯವರು. ಅವ ಎಡೆಯಲ್ಲಿ ಕೊಡುವ ತೊಂದರೆ ನಿಮಗೆ ಅರ್ಥವೇ ಆಗುವುದಿಲ್ಲ. ಅಲ್ಲ, ಅಂತದ್ದು ಏನು ತೊಂದರೆ ಮಾಡಿದ? ಅಂಥದ್ದೆಂತದ್ದು ನಿನಗೆ ಗೊತ್ತುಂಟ ಇದು? ಅಲ್ಲ, ನಿಮಗೆ ಗೊತ್ತುಂಟಲ್ಲ ಏನು ಅಂತ. ಮೊನ್ನೆ ಗುರುಗಳು ಬಂದಿದ್ರಾ? ಬರ್ತಾ ಇರ್ತಾರಲ್ಲ ಶಿಷ್ಯನಲ್ಲಿಗೆ. ಹಾ, ಏನ್ ಹೇಳಿದ್ರು ಅವರು? ನಿಮ್ಮಲ್ಲಿ ಹೇಳಿ 8 ದಿವಸದ ಒಳಗೆ ಶಕುಂತಲ ತಲೆಯನ್ನು ಕತ್ತರಿಸಿ ಕೊಡ್ಬೇಕು ಅಂತ ಹೇಳಿದ್ರು. ಹಾ, ನಾನು ಪ್ರತಿಜ್ಞೆ ಮಾಡಿದನೋ, ಹೌದು. ಶಕುಂತಲನ್ನು ಹುಡುಕುವುದಕ್ಕೆ ಜನ ಬಿಟ್ನೋ. ಹಾ, ಈಗ ಎಲ್ಲಿದ್ದಾನೆ ಶಕುಂತ? ಸಿಕ್ಕಿರ್ಬೇಕಲ್ಲ. ಅದೇ ಹನುಮಂತ ಇರಿಸಿಕೊಂಡಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ. ನಿನ್ನ ಜೀವಕ್ಕೆ ನಾನು ಅಂತ ಹೇಳಿದ್ದಾನೆ, ನಾ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಸಂಧಾನ ಮುರಿದಿದ್ದಾನೆ. ಅದಕ್ಕೆ ಅವನ ಮಾವನನ್ನು ಕಳಿಸಿದ್ರೆ ಅವರಲ್ಲಿ ಹೇಳ್ತಾನೆ, ಕೊಡ್ತೇನೆ 9ನೇ ದಿವಸ ಕೊಡ್ತೇನೆ ಅಂತ. ಎಂತದಕ್ಕೆ 9ನೇ ದಿವಸ? ನನಗೆ 8 ದಿನಕ್ಕೆ ಕೊಡುವುದಿಲ್ಲ. ಕೊಡುವುದಿಲ್ಲ. 8 ದಿನದವರೆಗೆ ಅವನಿಗೆ ಭಾಷೆ ಉಂಟಂತೆ, ಓಹೋ. ನಮಗೆ ಇಲ್ಲಿ ಭಾಷೆ ಇಲ್ಲ. ಮಂಗ ಭಾಷೆ ಇಲ್ಲ ಅಂತ ನಮಗೆ ಮಾಡ್ತಾ ಇದ್ದಾರೆ. ಅದಕ್ಕೆ? ಭಾಷೆ ಇಲ್ಲ ಅಂತ ಮಾಡಿದವನನ್ನು ಎಳ್ಕೊಂಡು ಬಂದು 4 ಬಾರಿಸಿ ಮತ್ತೆ ಉಂಟಲ್ಲ ಅಂಜನಾದ್ರಿಗೆ ನಾಳೆ ಹೋಗ್ಬೇಕು. ಹೌದು. ಅಯ್ಯೋ ದೇವ್ರೆ ಸ್ವಾಮಿ, ಹ. ನಿಮಗೊಂದು ಹೆಂಗಸರ ಲೆಕ್ಕಕ್ಕೆ ಇರುವುದಿಲ್ವಲ್ಲ ನಿಮಗೆ? ಎಂತದಕ್ಕೆ ಲೆಕ್ಕ? ಎಲ್ಲ ಗಂಡಸರದೇ ಆಯ್ತು. ಹೌದು. ಮನೇಲಿ ಹೆಂಡತಿ ಇದ್ದಾಳೆ, ಇಂಥದೊಂದು ಸಮಸ್ಯೆ ಆಗಿದೆ ಅಂತ ಒಮ್ಮೆ ಕೇಳಿ ಪರಿಹಾರ ಸಿಗುದಿಲ್ವ ಅದಕ್ಕೆ? ನಿನ್ನಲ್ಲೆಲ್ಲ ಹೇಳುದ ಸಮಸ್ಯೆಯನ್ನೆಲ್ಲ? ಅಯ್ಯಯ್ಯೋ, ನೀವೆಲ್ಲ ಅದಕ್ಕೆ ಎಲ್ಲ ಸಮಸ್ಯೆಗೆ ಪರಿಹಾರ ಕೊಡುವವರ. ಮತ್ತೆ ಕೊಡದೇ ಇರ್ತೇವೆ ನಾವು. ಮತ್ತು ಹೊತ್ತು ಮಾಡುವುದು ಬಿಟ್ಟರೆ ಏನು ನಿಮ್ಮಿಂದ ಉಪಕಾರ ಇಲ್ಲ. ಇಷ್ಟೆಲ್ಲ ಯೋಚನೆ ಮಾಡುವುದೇ ಬೇಡ ನೀವು. ಮತ್ತೆ ನೋಡಿ, ಶಕುಂತನನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಸಂಧಾನವನ್ನು ಮುರಿದಿದ್ದಾನೆ. ಹೌದು. ಬಿಟ್ಟು ಕೊಡುವುದಿಲ್ಲ. ಕೊಡುವುದಿಲ್ಲ. ನೀವು ಅಂಜನಾದ್ರಿಗೆ ನಾಳೆ ಹೋಗಬೇಕು, ಹನುಮಂತನನ್ನು ಕಾಣಬೇಕು. ಹೌದು. ಶಕುಂತನನ್ನು ಬಿಟ್ಟು ಕೊಡುವಂತೆ ಕೇಳಬೇಕು. ಅವ ಕೊಡುವುದಿಲ್ಲ ಅಂತ ಆದ್ರೆ ಅವನಲ್ಲಿ ಯುದ್ಧ ಮಾಡಬೇಕು. ಯುದ್ಧ ಮಾಡಿ ಆದ್ರೂ ಅವನನ್ನು ಕೊಲ್ಲಬೇಕಾಗ್ತದೆ. ಹೌದು. ಇಷ್ಟೆಲ್ಲ ಬೇಕಾ? ಕೊಡದೇ ಇದ್ರೆ, ಶಕುಂತನನ್ನು ಬಿಟ್ಟು ಕೊಡದೇ ಇದ್ರೆ ಸುಲಭದಲ್ಲಿ ಪರಿಹಾರ ಉಂಟು ಸ್ವಾಮಿ. ಇಷ್ಟೆಲ್ಲ ಯೋಚನೆ ಮಾಡಿ ನಿದ್ದೆ ಬಿಡ್ಬೇಕಂತ ಉಂಟ? ಸುಲಭದಲ್ಲಿ ಉಂಟು ನೋಡು. ಅದೊಂದು ಹೇಳು, ಸುಲಭದಲ್ಲಿರುವುದು. ಸುಲಭದಲ್ಲಿ ಮತ್ತೆ ಏನಲ್ಲ, ನೀವು ನಾಳೆ ಅಂಜನಾದ್ರಿಗೆ ಹೋಗದಿದ್ರೆ ಆಯ್ತಪ್ಪ. ಸತ್ಯ. ಮತ್ತೆ ಯಾವಾಗ ಹೋಗ್ಬೇಕು ನಾನು? ನೀವು ಮನೆಯ ಕೋಣೆಯಲ್ಲಿ ಮಂಚದಲ್ಲಿ ಮುಸುಕು ಹಾಕಿ ಮಲಗಿ. ನೀವು ಅವ ಪ್ರತಿಜ್ಞೆ ನಡೆಸ್ತಾನೆ. ಅಲ್ಲ, ನೀವು ಹೋಗೋದು ಬೇಡ. ಮತ್ತೆ ಯಾರಾದ್ರೂ ಬಂದು ಕೇಳಿದ್ರೆ ನಾನು ಹೇಳ್ತೇನೆ, ಉತ್ತರ ನಾನು ಏನು ಕೊಡ್ತೇನೆ. ಅಂತ? ನೀವು ಮನೆಯ ಒಳಗೆ ಮಂಚದಲ್ಲಿ ಮುಸುಕು ಹಾಕಿ ಮಲಗಿರ್ಬೇಕು. ಯಾರಾದ್ರೂ ಬಂದು ಕೇಳಿದ್ರೆ ಉತ್ತರ ನಾನು ಕೊಡ್ತೇನೆ. ಹೇಗೆ ಅಂತ? ಯಜಮಾನರು ಮನೆಯಲ್ಲಿಲ್ಲ. ಮತ್ತು ಕೇಳಿದ್ರೆ ಎಲ್ಲಿಗೆ ಹೋಗಿದ್ದಾರಂತ ಕೇಳಿದ್ರೆ ಅಯ್ಯೋ ಸುಲಭ ಉಂಟಲ್ಲ ಸ್ವಾಮಿ. ಹೇಗೆ? ಒಳಗೆ ಮಲಗಿರ್ತೀರಲ್ಲ, ಬಂದು ಕೇಳಿ ಬರ್ತೇನೆ ಅಂತ ಒಳಗೆ ಬರ್ತೇನೆ. ಇದೇ ಹೇಳು, ಹೆಂಗಸರ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಹೇಳುದು ಇದಕ್ಕೆ. ಯಾಕೆ? ಒಳಗೆ ಬಂದು ಕೇಳಿ ಹೋಗ್ತೇನೆ ಅಂತ ಹೇಳಿದ್ರೆ ಹೊರಗಿನವರಿಗೆ ಗೊತ್ತಾಗ್ಲಿಲ್ವಾ ನಾನು ಒಳಗಿದ್ದೇನೆ ಅಂತ? ನನ್ನ ಮರೆಯದೇ ಪ್ರಶ್ನೆ ಅಲ್ವಾ? ಹನುಮಂತರಿಗೆ ಹೆದರಿ ರಾಮ ಮನೆ ಬಿಡ್ಲಿಲ್ಲ ಅಂತ ಆಗ್ತಾ ಇಲ್ವಾ? ಅದಕ್ಕಾಗಿ ಹೋಗುದು ಹೋಗಿ ಹಾಗೆ ಅವರನ್ನು ಶಿಕ್ಷಿಸುವುದೇ, ಮತ್ತೆಂತದಿಲ್ಲ. ದಂಡಿಸ್ತೀರ? ಬಾಲ ಹಿಡಿದು ನೆಲಕ್ಕೆ ಬಡಿಯುವುದು ಅತ್ಲಾಗಿ. ಕೊಡದೇ ಇದ್ರೆ ಮಂಗ. ಸ್ವಾಮಿ, ಒಂದಿಷ್ಟಾದ್ರೂ ಉಪಕಾರ ಸ್ಮರಣೆ ಉಂಟ? ಯಾವುದಿಲ್ಲ.
ಕೃತಜ್ಞರಾಗಿ ಯಾಕೆ ವರ್ತಿಸ್ತೀರಿ ಅಂತ. ನಾವು ಕೃತಜ್ಞತೆಯನ್ನೇ ಸಲ್ಲಿಸುವುದು ಬಿಟ್ರೆ ಕೃತಜ್ಞರು ಎನ್ನುವ ಶಬ್ದಕ್ಕೆ ನಮ್ಮಲ್ಲಿ ಅರ್ಥ ಇಲ್ಲ. ನಿಮ್ಮದು ಹಾಗಾಯ್ತಲ್ಲ ಈಗ. ಎಂತದಾಯ್ತು? ಎಷ್ಟು ಉಪಕಾರ ಮಾಡ್ಲಿಲ್ಲ ಯಾರು? ಇಂದು ಸಂತಸದ ಸಂಸಾರವನ್ನು ನಾವು ಸಾಗಿಸ್ತಿದ್ದೇವೆ ಅಂತ ಆದ್ರೆ ಅದಕ್ಕೆ ಕಾರಣ ಹನುಮಂತ. ಎಷ್ಟು ದುಡಿಲಿಲ್ಲ. ಲಂಕೆಯಲ್ಲಿ ನಾನಿದ್ದದ್ದು ಬಂದು ನಿಮ್ಮಲ್ಲಿ ಹೇಳಿದ್ದೇ ಹನುಮಂತ. ಸೇತು ಬಂದ ಕಾರ್ಯವಾಯಿತು. ಆ ಸಮಯದಲ್ಲಿ ಎಂತೆಂತ ದೊಡ್ಡ ಪರ್ವತವನ್ನು ಹೊತ್ತು ತರಲಿಲ್ಲ ಅವನು. ಸಖ್ಯತನವಾಯಿತು ಸುಗ್ರೀವನಲ್ಲಿ. ರಾವಣಾದಿ ರಕ್ಕಸರನ್ನು ಕೊಂದು ಮರಳಿ ನನ್ನನ್ನು ನೀವು ಅಯೋಧ್ಯೆಗೆ ಕರೆತಂದು ಇಷ್ಟು ಸಂತೋಷದಿಂದ ನಾವು ಜೀವನವನ್ನು ಸಾಗಿಸ್ತೇವೆ ಅಂತ ಆದ್ರೆ ದುಡಿದವರು ಬಹಳಷ್ಟು ಮಂದಿ ಇದ್ದಾರೆ. ಅದರಲ್ಲಿ ಹೆಚ್ಚಿಗೆ ಪ್ರಾಮಾಣಿಕವಾಗಿ ದುಡಿದವ ಹನುಮಂತ. ಸ್ವಾಮಿ, ನಾನು ಯೋಚನೆ ಮಾಡುವುದು, ಎಲ್ರು ಹೇಳಿದ್ರು ರಾಮಾಯಣ ರಾಮಾಯಣ ಅಂತ. ನಿಜವಾಗಿ ಆಗಬೇಕಾದದ್ದು ರಾಮಾಯಣ ಅಲ್ಲ, ಮತ್ತೆ ಹನುಮಾಯಣ ಆಗ್ಬೇಕಿತ್ತು. ಈಗ ರಾಮಾಯಣ ರಾಮಾಯಣ ಅಂತ ಹೇಳುವವರಿಗೆಲ್ಲ ತಲೆ ಸರಿ ಇಲ್ಲ ಅಂತ ಹೇಳುದು ನೀನು. ಅದು ಹಾಗಲ್ಲ ಸ್ವಾಮಿ. ಪಾಪದವರೆಲ್ಲ ದುಡಿಲಿಕ್ಕಿರುವುದು, ಹೆಸರೆಲ್ಲ ದೊಡ್ಡವರಿಗೆ ಬರುವುದು. ಓ, ಅವರ ಹಣೆಯಲ್ಲಿ ದುಡಿಲಿಕ್ಕೆ ಬರ್ದದ್ದು, ಕೆಲವರ ಹಣೆಯಲ್ಲಿ ಹೆಸರು ಪಡೀಲಿಕ್ಕೆ ಬರ್ದದ್ದು. ಅದರಲ್ಲಿ ಪಾಪದವ ದೊಡ್ಡವ ಅಂತ ಇಲ್ಲ. ಅದು ಹಾಗಲ್ಲ ಸ್ವಾಮಿ. ಶಿಲ್ಪಿಯಾದವ ಶಿಲೆಯಲ್ಲಿ ತನ್ನ ಕಲೆಯನ್ನು ಅರಳಿಸಿ ದೇವರ ವಿಗ್ರಹವನ್ನು ಮಾಡಿ ದೇವಸ್ಥಾನವನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಬಿಂಬ ಪೂಜೆ ಆಗ್ತದೆ, ಕಲಶಾಭಿಷೇಕವಾಗ್ತದೆ. ಎಲ್ಲ ಮುಗಿದ ಮೇಲೆ ಭಕ್ತಾದಿಗಳ ಆ ದೇವಸ್ಥಾನಕ್ಕೆ ಬರ್ತಾರೆ. ಬಂದಂತ ಭಕ್ತಾದಿಗಳು ಹೇಳುವುದೇನು? ಆಹಾ, ಎಂತ ದೇವಸ್ಥಾನ ಇದು, ಇದನ್ನು ಕಟ್ಟಿದಂತ ಪುಣ್ಯಾತ್ಮ ಯಾರೋ ಏನು ಅಂತ. ಕಟ್ಟಿದವನ ಬಗ್ಗೆ ಕಟ್ಟಿಸಿದವನ ಬಗ್ಗೆ ಮಾತ್ರ ಮಾತಾಡುವುದು. ಎಷ್ಟು ದುಡಿದವರಿಲ್ಲ, ಅವ್ರ ಬಗ್ಗೆ ಒಂದಿಷ್ಟಾದ್ರೂ ಯೋಚನೆ ಮಾಡ್ತಾರೆ. ಅವರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ರೆ ಅವರು ತಕೊಂಡು ಹೋದ ಸಂಬಳಕ್ಕೆ ಯಾರು ಜನ? ಈಗ ಅವರಿಗೆ ಅವತ್ತವತ್ತೆ ವಾರದ ಕೊನೆಯಲ್ಲಿ ಲೆಕ್ಕ ಆಗ್ತದೆ ಎಷ್ಟು ದುಡಿದಿದ್ದಾರೆ. ಈಗ ಕಟ್ಟಿಸುವ ಕೆಲಸ ಮಾಡಿದವರಿಗೆ ಸಂಭಾವನೆ ಕೊಟ್ಟರೆ ಅಲ್ಲಿಗೆ ಸಂಬಂಧ ಎನ್ನುವುದು ಮುಗಿಯಿತಲ್ಲ. ಹೊಳೆ ದಾಟಿದ ಮೇಲೆ ಅಂಬಿಕನಿಗೆ ನಮಸ್ಕಾರ ಉಂಟಾ? ನಿರ್ಧಾರ ಆದದ್ದನ್ನು ಕೊಟ್ರಾಯ್ತು. ಈಗ ದುಡಿದವನಿಗೆ ಸಂಭಾವನೆ ಕೊಟ್ರಾಯ್ತು. ಸ್ವಾಮಿ, ಹನುಮಂತನಿಗೆ ನೀವು ಎಷ್ಟು ಕೊಟ್ಟಿದ್ದೀರಿ? ನಿನಗೆ ಎಷ್ಟು ಕೊಟ್ಟಿದ್ದೇವೆ? ನನಗೆ ಯಾಕೆ ಕೊಡ್ಬೇಕು? ಯಾಕೆ? ನಿಮ್ಮ ಸೇವೆ ಮಾಡಿಕೊಂಡಿರುವುದೇ ನನ್ನ. ಅವನು ಅದೇ ಹಾಗಲ್ಲ ಸ್ವಾಮಿ, ನಿನ್ನ ಹಾಗೆ ಅವನು ಕೂಡ ಹಾಗೆ ಅಂತ ಆದ್ರೂ ನೋಡಿ, ಹೆಂಡತಿಯಾದವಳಿಗೆ ಗಂಡನಾದವ ಹಬ್ಬ ಹರಿದಿನ ಬಂದಾಗ ಒಡವೆ ಕೊಡುವುದು, ಸೀರೆ ಕೊಡುವ ಒಂದು ಕ್ರಮ ಉಂಟು. ಮನೆಯ ಆಳುಗಳಿಗೂ ಪಾರಿತೋಷಿಕವಾಗಿ ಏನಾದ್ರೂ ಕೊಡುವುದುಂಟು. ದುಡಿದಂತ ಹನುಮಂತನಿಗೆ ನೀವು ಏನು ಕೊಟ್ಟಿದ್ದೀರಿ ಪಾರಿತೋಷಿಕವಾಗಿ? ಕೊಟ್ಟಿದ್ದೇನೆ. ಏನು? ಮುಂದಿನ ಬ್ರಹ್ಮಪಟ್ಟ ನಿನಗೆ ಅಂತ ಹೇಳಿದ್ದೇನೆ. ಅದಕ್ಕಿಂತ ದೊಡ್ಡದೆಂತದ್ದು? ಬ್ರಹ್ಮಪಟ್ಟ. ಮುಂದಿನ ಕಲ್ಪಕ್ಕೆ ಬ್ರಹ್ಮಪಟ್ಟ ನಿನಗೆ. ಅದರ ಜೊತೆಯಲ್ಲಿ ಇನ್ನೊಂದು ಕೊಟ್ಟಿದ್ದೇನೆ, ಗೊತ್ತುಂಟು? ಏನು? ಈ ಪ್ರಪಂಚದಲ್ಲಿ ಅದನ್ನು ಕೊಟ್ಟಿದ್ರೆ ನಿನಗೆ ಮಾತ್ರ ಒಂದು ಆಲಿಂಗನ ಭಾಗ್ಯ, ಅದು ಹನುಮಂತನಿಗೆ ಕೊಟ್ಟಿದೆ. ಸರಿ ಸ್ವಾಮಿ, ಅದಕ್ಕಿಂತ ದೊಡ್ಡದೆಂತದ್ದು ಕೊಡುವುದು? ಬ್ರಹ್ಮಪಟ್ಟವನ್ನು ನೀವು ಕೊಟ್ಟಿದ್ದೀರಿ ಅಂತ ಆಯ್ತು. ಮುಂದಿನ ಕಲ್ಪಕ್ಕೆ ಹನುಮಂತನಿಗೆ ಬ್ರಹ್ಮಪಟ್ಟ. ಹೌದು. ಈಗ ಶಕುಂತನನ್ನು ಬಿಟ್ಟು ಕೊಡ್ಲಿಕ್ಕೆ ನೀವು ಕೇಳ್ತೀರಿ. ಹೌದು. ಬಿಡುವುದಿಲ್ಲ ಅಂತ ಆದ್ರೆ ಹನುಮಂತನಲ್ಲಿ ಯುದ್ಧವನ್ನು ಮಾಡ್ತೀರಿ. ಹೌದು. ಯುದ್ಧ ಮಾಡಿದಾಗ ಹನುಮಂತನನ್ನು ಕೊಂದಾದ್ರೂ ಶಕುಂತನನ್ನು ನೀವು ಬಿಡಿಸಿ ತರ್ತೀರಿ ಅಂತ. ನಮಗೆ ಪ್ರತಿಜ್ಞೆ, ನಮ್ಮ ಮಾತು ಮುಖ್ಯ ಸ್ವಾಮಿ. ಈಗ ಹನುಮಂತನನ್ನು ನೀವು ಕೊಂದದ್ದೇ ಹೌದಂತಾದ್ರೆ ಈ ಬ್ರಹ್ಮಪಟ್ಟಕ್ಕೆ ಜನ ಯಾರು? ಅದಕ್ಕೆ ಜನ ಯಾರು ಅಂತ ಕೇಳಲಿಕ್ಕಿಲ್ಲ. ಕೊಡುವುದು ನಮ್ಮ ಕರ್ತವ್ಯ, ಇಟ್ಟುಕೊಳ್ಳುವುದು ಅವರ ಹಣೆ ಬರ. ನಾವೀಗ ಒಂದು ವಸ್ತುವನ್ನು ಒಬ್ಬರಿಗೆ ಕೊಡ್ತೇವೆ, ಅವ ಎಲ್ಲಿಯಾದ್ರೂ ದಾರಿಯಲ್ಲಿ ಮಲಗಿ ಅದನ್ನು ಬಿಟ್ಟು ಹೋದ್ರೆ ಅದಕ್ಕೆ ನಾವು ಜನ ಅಲ್ಲ. ಈಗ ನಮ್ಮ ಮಕ್ಕಳಿಗೆ ಒಳ್ಳೇದಾಗ ಮಗ ಅಂತ ನಾವು ಏನಾದ್ರೂ ಕೊಡ್ತೇವೆ. ಅವರು ದುರ್ಬುದ್ಧಿ ಮಾಡಿ ಏನಾದ್ರೂ ಮಾಡಿ ಹಾಳಾಗಿ ಹೋದ್ರು ಅಂತಾದ್ರೆ, ಅಪ್ಪಮ್ಮ ಹಾಳು ಮಾಡಿದ್ರು ಅಂತಾದ್ರೆ ಅರ್ಥ ಅಲ್ಲ. ಅವನಿಗೆ ಯೋಗ ಇಲ್ಲ, ಭಾಗ್ಯ ಇಲ್ಲ. ನಾನು ಕೊಟ್ಟದನ್ನು ಉಳಿಸಿಕೊಳ್ಳುವ ಹಣೆ ಬರ ಇಲ್ಲ ಅವನಿಗೆ. ಎಲ್ಲಿಗೆ? ನಾನು ಬರುದೇ. ನೀವು ಎಷ್ಟು ಅವಸರ ಬೇಕಾದ್ರೂ ಮಾಡಿ, ನಾನು ಬರುವುದೇ ಇಲ್ಲ. ನೀ ಬರ್ಲಿಕ್ಕೆ? ನಾನು ಬರ್ಬೇಕು. ನೀನು ಖಂಡಿತ ಬರ್ಲಿಕ್ಕೆ. ನನ್ನದೊಂದು ಆಸೆ ಇದೆ ಸ್ವಾಮಿ, ನನ್ನದೊಂದು ಬಯಕೆ. ಅಪ್ಪ, ಎಂತದ್ದು ಬಯಕೆ? ಹೆಂಡತಿಯ ಬಯಕೆಯನ್ನು ನೆರವೇರಿಸಬೇಕಾದ ಗಂಡನ ಬಯಕೆ ಯಾವಾಗ ಆಗುದು? ಯಾವಾಗ? ಆ ಸಮಯ ಬಂದಿದೆ, ಈಗ ಬರ್ಲಿಲ್ಲ. ಆಸೆ ನನ್ನದು. ಎಂತದ ಆಸೆ? ನೋಡಿ, ಎಂತೆಂತ ಯುದ್ಧ ಈ ಪ್ರಪಂಚದಲ್ಲಿ ನಡೀತದೆ. ಅರಸಾಳುಗಳ ಬವರ, ಒಡೆಯ ಒಕ್ಕಲಿಗನ ಯುದ್ಧ, ಭಕ್ತ ಮತ್ತು ದೇವನ ಯುದ್ಧ. ಇದನ್ನೆಲ್ಲ ನನಗೊಂದು ಕಾಣಬೇಕು. ಈಗ ಕಂಡು ಎಂತದ್ದು ಮಾಡ್ಲಿಕ್ಕೆ ಉಂಟು, ಎಂತದ್ದು ನೋಡ್ಲಿಕ್ಕೆ ಉಂಟು ಅದರಲ್ಲಿ? ಏನಲ್ಲ, ನಾನು ಅವನಿಗೆ 4 ಹೊಡಿತೇನೆ. ಅದನ್ನ ಎಂತದ್ದು ನೋಡುದು ನೀನು? ನನಗೂ ನೋಡ್ಬೇಕು. ಏನು ಅಂತ? ಹನುಮಂತ ನಿಮಗೆ ಎಷ್ಟು ಕೊಡ್ತಾನೆ ಅಂತ ನೋಡ್ಬೇಕು. ನೀವು ಎಷ್ಟು ಸಹಿಸಿ ಕೊಡ್ತೀರಂತ ಕಾಣಬೇಕು ನಮ್ಗೆ. ಅವ ನನಗೆ ಹೊಡೆಯುವುದನ್ನು ನೋಡ್ಲಿಕ್ಕೆ ಬರುವುದನ್ನು ಚೇಚೆ ಮತ್ತೆ ಹಾಗಲ್ಲ ಸ್ವಾಮಿ. ಹೇಗೆ? ದೇವರು ಕೊಟ್ಟರೆ ಎಷ್ಟೂ ಕೊಡಬಹುದು, ಭಕ್ತನಾದವ ಕೊಟ್ರೆ ಎಷ್ಟು ಕೊಡ್ತಾನೆ. ಹೀಗೆ ಅಭಿನಯ. ಶಕುಂತನನ್ನು ಕೊಟ್ರೆ ಯಾವ ವಿಧಾನದಲ್ಲಿ ಯಾವ ವಿಧಿಯಲ್ಲಿ ಕೊಡ್ತಾನೆ, ಅದಕ್ಕೆ ಅಭಿನಯ ಹಾಗಲ್ವಾ?
ನಿನಗೆ ಅಭಿನಯ ಕಲಿಸಿದವರಿಗೆ ಹೊಡಿಬೇಕು. ಆಗಾಗ ನೀವೇ ಅಲ್ವಾ ಕಲಿಸುವುದು? ಹೇಳು, ಈಗ ನೀನು ಬರಬೇಡ. ಬರ್ಬೇಕು. ಬೇಡ, ನಾನು ಬರ್ಬೇಕು ಅಂತ ಹೇಳಿದ್ದಾನೆ. ನಿನ್ನನ್ನು ಸಹಿಸಿಕೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ. ಈಗ ನಾನು ಒಂದು ಮಾತಾಡಿದ್ರೆ 150 ಮಾತಾಡ್ತಿದ್ದೀನಿ. ನೀನು ಆಗ್ಲಿಕ್ಕೆ ನಾನು ಒಂದು ಮಾತಾಡುವುದಿಲ್ಲ. ಒಂದಕ್ಕಿಂತ ಹೆಚ್ಚು ಮಾತಾಡ್ತೀಯಾ? ಆಡುವುದೇ ಇಲ್ಲ ಅಂತ. ಮಾತಾಡಬಾರ್ದು. ಬೆಳಿಗ್ಗೆ ಹೋಗುದು ಬೆಳಿಗ್ಗೆ ಅಲ್ವಾ? ಮಾತಾಡಬಾರ್ದು. ಹೋಗುದು ಬೆಳಿಗ್ಗೆ. ಬೆಳಿಗ್ಗೆ ಎಲ್ಲ ಮಾಡಬೇಡ. ಸಿದ್ಧತೆ ಆಗಿದೆಯಾ? ಎಲ್ಲ ಸಿದ್ಧತೆ ಆಗಿದೆ. ಆಯುಧ ಎಲ್ಲ ಸಿದ್ಧತೆ ಆಗಿದೆ. ಸ್ವಲ್ಪ ಹೆಚ್ಚಿಗೆ ಹಿಡ್ಕೊಳ್ಳಿ. ಎಂತದಕ್ಕೆ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಉಂಟಾ? ಬರುದೆಲ್ಲ ಮಂಗಗಳಲ್ಲ. ಹೌದು, ಅದಕ್ಕೆ ಹೇಳಲಿಕ್ಕೆ ಒಂದು ಸಾಕು. ರಾಮನ ಕೈಯಲ್ಲಿರುವ ಕೋದಂಡ ಗೊತ್ತಾಯ್ತಲ್ಲ. ಇಲ್ಲಿ ಬಾ. ನಾನು ಮಾತಾಡುದಿಲ್ಲ ಅಂತ ಹೇಳಿದ್ನಲ್ಲ. ಪ್ರಸಂಗ ಉದ್ದ ಆಗ್ತದೆ, ನೀನ್ ಮಾತಾಡಬಾರ್ದು. ಇದು ಉದ್ದ ಮಾಡಿ ಈಗ ಮಾತಾಡಿದ್ರೆ ಪ್ರಸಂಗ ಉದ್ದ ಆಗುದಿಲ್ವಾ? ನೀ ಮಾತಾಡಬಾರ್ದು. ನೀವು ಮಾತಾಡ್ಬೋದಾ? ನಾವು ಮಾತಾಡ್ಲಿಕ್ಕೆ ಇರುವುದು. ಒಂದು ಮಾತಾಡುದಿಲ್ಲ. ಇಷ್ಟೊತ್ತಿಗೆ ಮಾತಾಡ್ಬೇಕು ಅಂತ ನೀವೇ ಹೇಳಿ. ಇಲ್ಲ, ನಿನಗೆ ಇನ್ನು ಮಾತಾಡ್ಲಿಕ್ಕಿಲ್ಲ. ಆಯ್ತು, ಹೋಗು. ಅರ್ಥ ಆಯ್ತು. ಬೆಳಿಗ್ಗೆ ಆಗುವಾಗ ಎಲ್ಲರೂ, ನಾನು ನೀನು ಅಂತಲ್ಲ, ಎಲ್ಲರೂ ಹೋಗುವುದಿಲ್ಲ.